ಮಂಗಳೂರಿನ ಲೇಡಿ ಹಿಲ್ನಲ್ಲಿರುವ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತಕ್ಕೆ ವಾಹನಗಳು ಡಿಕ್ಕಿ ಹೊಡೆದು ವೃತ್ತ ಸಂಪೂರ್ಣ ಹಾನಿಯಾಗಿತ್ತು. ಈ ಬಗ್ಗೆ ವಿ4 ನ್ಯೂಸ್ ವರದಿ ಬಿತ್ತರಿಸಿ ಸಂಬಂಧಪಟ್ಟವರ ಗಮನ ಸೆಳೆಯಲಾಗಿತ್ತು. ಇದೀಗ ವೃತ್ತವನ್ನು ಕಾಮಗಾರಿ ನಡೆಸಿ ಸರಿಪಡಿಸಲಾಗಿದೆ. ಸರಿಯಾದ ನಿರ್ವಹಣೆ ಇಲ್ಲದೆ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತ ಸಂಪೂರ್ಣವಾಗಿ ಸೊರಗುವಂತಾಗಿತ್ತು. ಸರ್ಕಲ್ನ ಒಳಗೆ ಬೆಳೆಸಿರುವ ಹುಲ್ಲುಗಳು ನೀರಿಲ್ಲದೆ ಒಣಗಿ ಹೋಗಿತ್ತು. ಅದರೊಂದಿಗೆ ವಾಹನ ಕೂಡ ಗುದ್ದಿ ಸರ್ಕಲ್ನ ಒಂದು ಪಾರ್ಶ್ವ ಸಂಪೂರ್ಣ ಹಾನಿಯಾಗಿತ್ತು. ನಂತರ ಬಿರ್ವೇರ್ ಕುಡ್ಲ ಸಂಘಟನೆಯವರು ಕುದ್ರೋಳಿ ಕ್ಷೇತ್ರದ ಖಜಾಂಚಿ ಪದ್ಮರಾಜ್ ಅವರಿಗೆ ದೂರು ನೀಡಿದ್ದರು. ನಂತರ ಪದ್ಮರಾಜ್ ಆರ್ ಅವರು ಈ ಹಿಂದೆ ವೃತ್ತ ನಿರ್ಮಿಸಿದ್ದ ಚಂದನ್ ದಾಸ್ ಅವರಿಗೆ ಸರಿಪಡಿಸುವಂತೆ ಮನವಿ ಮಾಡಿದ್ದರು. ಮನವಿಗೆ ಸ್ಪಂದಿಸಿದ ಚಂದನ್ ದಾಸ್ ಅವರು ಕಾಮಗಾರಿ ನಡೆಸುವ ಮೂಲಕ ವೃತ್ತವನ್ನು ಸರಿಪಡಿಸಿದ್ದಾರೆ. ಈ ಬಗ್ಗೆ ಪದ್ಮರಾಜ್ ಆರ್ ಪೂಜಾರಿಯವರು ವಿ4 ನ್ಯೂಸ್ನೊಂದಿಗೆ ಮಾತನಾಡಿ, ಹಾನಿಗೊಳಗಾದ ವೃತ್ತ ಇದೀಗ ಕಾಮಗಾರಿ ನಡೆಸುವ ಮೂಲಕ ಸರಿಪಡಿಸಲಾಗಿದೆ. ಫೌಂಟೇನ್ ಮತ್ತು ಗಾರ್ಡನ್ ವಿದ್ಯುತ್ ಸಂಪರ್ಕದ ಕೆಲಸ ಆಗಬೇಕಿದೆ. ಆ ಕೆಲಸ ಕೂಡ ಶೀಘ್ರದಲ್ಲೇ ಆಗಲಿದೆ ಎಂದು ತಿಳಿಸಿದರು. ಈಗಾಗಲೇ ನಾರಾಯಣ ಗುರು ಸರ್ಕಲ್ ಇವತ್ತು ವೃತ್ತ ಸ್ವಲ್ಪ ದುರಸ್ತಿಯ ಇದರಲ್ಲಿತ್ತು. ಬಹುಶಃ ನಮ್ಮ ಗಮನಕ್ಕೆ ಜನಗಳು ತಂದ ನಂತರ ಈ ಹಿಂದೆ ಇದರ ಕೆಲಸವನ್ನು ನಿರ್ವಹಿಸಿದ್ದಂಥದ್ದು ನಮ್ಮ ಈ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ಕಟ್ಟಡ ನಿರ್ಮಾಣ ಮಾಡಿದ ನಮ್ಮ ಬಿ ದೇವದಾಸ್ ಅವರ ಮಗ ಚಂದನ್ ದಾಸ್ ಅವರಲ್ಲಿ ನಾವು ವಿಚಾರವನ್ನು ನಾನು ಕೂಡ ಹೇಳಿದ್ದೇನೆ. ಇವನ್ನ ಮಹಾನಗರ ಪಾಲಿಕೆಯಲ್ಲೂ ಕೂಡ ವಿಚಾರಗಳನ್ನು ತಿಳಿಸಿದ್ರು ಕಾಣುತ್ತೆ. ಆ ಪ್ರಕಾರ ಚಂದನ್ರವರಲ್ಲಿ ನಾನು ವಿಶೇಷವಾಗಿ ಮುತುವರ್ಜಿ ವಹಿಸಿ ಈ ಕೆಲಸವನ್ನು ಕೂಡಲೇ ಮಾಡಬೇಕು ಅಂತ ಹೇಳಿದಾಗ ಬಹುಶಃ ಅವರು ಒಂದು ಕ್ಷಣವೂ ಯೋಚಿಸದೆ ಮರು ದಿವಸದಿಂದಲೇ ಈ ಕೆಲಸವನ್ನು ಮಾಡಿಸಿ ಬಹುಶಃ 2-3 ದಿವಸಗಳಲ್ಲಿ ಅದನ್ನು ತಕ್ಕ ಮಟ್ಟಿಗೆ ಈಗಾಗಲೇ ಅದನ್ನು ಪೂರ್ಣಗೊಳಿಸಿದ್ದಾರೆ. ನಾನು ನಿಜವಾಗ್ಲೂ ಚಂದನ್ ದಾಸ್ ಅವರಿಗೆ ಆಭಾರಿ. ಹಾಗೆ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ವತಿಯಿಂದ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಹಾಗೆ ಇನ್ನು ಉಳಿದಂಥ ಕೆಲಸ ಇದರಲ್ಲಿ ಏನಿದೆ, ಫೌಂಟೇನ್ ಕೆಲಸ ಆಗಲಿಕ್ಕಿದೆ, ಹಾಗೆ ಗಾರ್ಡನ್, ಹಾಗೆ ಇನ್ನೊಂದು ಲೈಟ್, ಇದು ನಮ್ಮ ವಿದ್ಯುತ್ ಸಂಪರ್ಕದ ಕೊರತೆ ಕಾಣ್ತಾ ಇದೆ. ಖಂಡಿತವಾಗಲೂ ಇದನ್ನು ಕೂಡ ನಾನು ಸಂಬಂಧಪಟ್ಟವರ ಹತ್ರ ಮಾತಾಡಿದ್ದೇನೆ. ಈ ಕೂಡಲೇ ಇದನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿ ಈ ಕೂಡಲೇ ಅದನ್ನು ಮಾಡಿಸುವಂಥ ಜವಾಬ್ದಾರಿ ನಾನು ತೆಗೆದುಕೊಂಡು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.